ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ವಜ್ರಕವಚ ಅಲಂಕಾರ ನೋಡ್ಕೋತಾ ಬನ್ನಿ. ನೋಡಿ, ಚಂದ್ರಶಾಲೆ ಆಂಜನೇಯ ದೇವರು, ಮಧ್ವಾಚಾರ್ಯರು, ಭೋಜನಶಾಲೆ ಆಂಜನೇಯ ದೇವರು, ಇದೆಲ್ಲ ನೋಡ್ಕೋತಾ ಬನ್ನಿ. ಆಮೇಲೆ ಕೆಲವು ವಿಷಯ ನಿಮಗೆ ಹೇಳಬೇಕು, ಅದನ್ನು ನೋಡಿದ ನಂತರ ಆಮೇಲೆ ಮಾತಾಡ್ತೀನಿ. ನಮಸ್ತೆ, ಹೇಗಿದ್ದೀರೆಲ್ಲರೂ? ತುಂಬ ದಿವಸ ಆಯ್ತು ನಾನು ನಿಮ್ಮ ಹತ್ರ ಮಾತಾಡೋದೆ ಡೈರೆಕ್ಟಾಗಿ. ಯಾವತ್ತು ರೆಸಿಪಿ ಜೊತೆ ಅದ್ರ ಜೊತೆ ಬರ್ತಾ ಇರ್ತೀನಿ. ಇವತ್ತು ನೋಡ್ಬೋದು ನೀವು. ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ? ಅಧಿಕ ಮಾಸ ಅಲ್ವಾ ಈಗ. ವಿಷ್ಣು ಪಂಚಕ ವ್ರತ ಮಾಡೋರಿಗೆ ಈ ಮಾಸದಲ್ಲಿ ಮಾಡ್ಬೋದು. ಯಾಕಂದರೆ ಒಂದು ಏಕಾದಶಿ ಹೋಯ್ತಷ್ಟೇ, ಇನ್ನೊಂದು ನಾಳೆ ಹುಣ್ಣಿಮೆ, ಆನಂತರ ನೆಕ್ಸ್ಟ್ ಏಕಾದಶಿ ಇದೆ, ಶ್ರವಣ ನಕ್ಷತ್ರ ಬರುತ್ತೆ, ಅಮಾವಾಸ್ಯೆ ಬರುತ್ತೆ. 5 ಉಪವಾಸನ ಕರೆಕ್ಟಾಗಿ ಸಿಗುತ್ತೆ ಈ ಸಲ. ಆದ ಕಾರಣ ನಾನೀಗ ಈ ವಿಡಿಯೋನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಯಾರು ಇಷ್ಟ ಉಂಟು ಅವ್ರು ಮಾಡ್ಕೊಳ್ಬೋದು. ಮೊನ್ನೆ ಯಾವತ್ತು ಹೇಳಿ, ಬುಧವಾರ ತಾನೇ ಏಕಾದಶಿ ಹೋಗಿರೋದು. ನಾಳೆ ಹುಣ್ಣಿಮೆನೂ ಏಕಾದಶಿ, ಇದು ಉಪವಾಸ ಮಾಡೋ ಹಾಗೆ ಇದೆ ವಿಷ್ಣು ಪಂಚಕ ಮಾಡಲಿಕ್ಕೆ. ನಿಮಗೆ ಗೊತ್ತಿರ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ, 2 ಏಕಾದಶಿ, 1 ಶ್ರವಣ ನಕ್ಷತ್ರ ನೆಕ್ಸ್ಟ್ ಶುಕ್ರವಾರ ಅಂದರೆ 5ನೇ ತಾರೀಕು ಬರುತ್ತೆ. ಆಮೇಲೆ ಅಮಾವಾಸ್ಯೆ ನಾನು ನೋಡಿಬೇಕಾದ್ರೆ ಹೇಳ್ತೇನೆ ನಿಮಗೆ. ಅಮಾವಾಸ್ಯೆ ಆ್ಯಕ್ಚುಲಿ 15ನೇ ತಾರೀಕು ಬರುತ್ತೆ ನೆಕ್ಸ್ಟ್ ಮಂತು, ಅಂದರೆ ಜೂನ್ 15ಕ್ಕೆ ಬರುತ್ತೆ. ನೀವು ಇಷ್ಟಪಟ್ಟರೆ ವಿಷ್ಣು ಪಂಚಕ ಮಾಡೋದು ತುಂಬ ವಿಶೇಷ ಇದು ಅಧಿಕ ಮಾಸದಲ್ಲಿ. ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಶ್ರವಣ ನಕ್ಷತ್ರ ನಾಳಿದ್ದು ಶುಕ್ರವಾರ ನಮ್ಮ ಅತ್ತೆದ್ದು 12ನೇ ಮಾಸಿಕ ಬರುತ್ತೆ. ಅದು ಅಧಿಕ ಮಾಸ ಆದ ಕಾರಣ ವರ್ಷಾಂತಿಕ ಆಗೋದಿಲ್ಲ. ಜುಲೈ ತಿಂಗಳಿಗೆ ವರ್ಷಾಂತಿಕ ಹೋಗುತ್ತೆ, ಆದ ಕಾರಣ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಹಿರಿಯರ ಪ್ರೋಗ್ರಾಮ್ ಅಥವಾ ಶ್ರಾದ್ದ ಒಂದು ಮಾಸಿಕ ಇದ್ದಾಗ ನಾವು ವಿಷ್ಣು ಪಂಚಕನ ಮಾಡಬಾರ್ದು. ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಮತ್ತೊಂದು ಏನು ಗೊತ್ತಾ, ಈ ವಿಷ್ಣು ಪಂಚಕ ಮಾಡೋದ್ರಿಂದ ತುಂಬ ಒಳಿತಾಗತ್ತೆ. ಈ 1 ವರ್ಷ ನಾವು ವಿಷ್ಣು ಪಂಚಕ ಮಾಡೋದು ಒಂದೇ, ಈ ಅಧಿಕ ಮಾಸದಲ್ಲಿ 1 ಸಲ ಮಾಡೋದು ಒಂದೇ. ಆದ ಕಾರಣ ನಿಮಗೆ ಇಷ್ಟ ಇದ್ದವರು ನೀವು ಇದು ವಿಷ್ಣು ಪಂಚಕ ವ್ರತನ ಮಾಡಿ, ಅದನ್ನ ನಾನು ಹೇಳೋಕ್ಕೆ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಜೊತೆ ನಾನು ಮೊನ್ನೆ ದ್ವಾದಶಿಗೆ ಅಂದರೆ ಗುರುವಾರದ ಅವತ್ತು ನಮ್ಮ ಅತ್ತೆದ್ದು ಮಾಸಿಕ ಇತ್ತು, ಊನ ಮಾಸಿಕ ಅಂತ ಹೇಳ್ತಾರೆ, ಅದರದ್ದೊಂದು ರೆಸಿಪಿನೂ. ಆನಂತರ ಸೋದೆ ಸ್ವಾಮಿಗಳು ಭತ್ತದ ಬೀಜನ, ಅಂದರೆ ಬೇರೆ ಬೇರೆ ವೆರೈಟಿ ಆಫ್ ಭತ್ತ ಇರುತ್ತಲ್ವ, ಮುಂಚಿನ ಕಾಲದಲ್ಲಿ ಹಳೇದೆಲ್ಲ, ಈಗ ಹೊಸ ಹೈಬ್ರಿಡ್ ಬಂದ ಕಾರಣ ಅದೆಲ್ಲ ಸಿಗ್ತಾ ಇಲ್ಲ. ಹಳೆ ಕಾಲದ ಈ ಬೀಜಗಳನ್ನು ತೆಗೆದಿಟ್ಕೊಂಡು ಅವರು ಎಲ್ರಿಗೂ ಹಂಚಿ, ಯಾಕಂದರೆ 2028ಕ್ಕೆ ಸೋದೆ ಪರ್ಯಾಯ ಸ್ಟಾರ್ಟ್ ಆಗುತ್ತೆ. ಆವಾಗ 365 ದಿವಸಕ್ಕೆ 365 ವೆರೈಟಿ ಅದನ್ನ ಅಂದರೆ ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅವರ ಸಂಕಲ್ಪ ಇದೆ. ನೋಡೋಣ ಅದು ಏನಾಗುತ್ತೆ ಅಂತ. ನೀವಿರ್ತೀವಿ ಆವಾಗ ನೋಡೋಣ ಸೋದೆ ಪರ್ಯಾಯದಲ್ಲಿ. ಈಗ ವಿಷ್ಣು ಪಂಚಕ ನೀವು ಮಾಡೋರಾದರೆ ಮಾಡಿ. ಏಕಾದಶಿ ಒಂದು ಹೋಯ್ತಷ್ಟೇ. ಏಕಾದಶಿ ಮಾಡಲಿಕ್ಕಾಗದವರು ವಿಷ್ಣು ಪಂಚಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮಾಡೋದಾದರೆ ನಾನು ಹೇಳಿದ್ನಲ್ಲ, ಮೊನ್ನೆ ಬುಧವಾರ ಒಂದು ಏಕಾದಶಿ ಆಯಿತು, ನಾಳೆ ಅಂದರೆ 31 ಮೇಗೆ ಒಂದು, 5ನೇ ತಾರೀಕು ಒಂದು, 5ನೇ ತಾರೀಕು ಅಂದರೆ ಶ್ರವಣ ನಕ್ಷತ್ರ ಚೆನ್ನಾಗಿ ಬರುತ್ತೆ ಆವತ್ತು. ಆ ನಂತರ ಏಕಾದಶಿ, ನೆಕ್ಸ್ಟು ಹುಣ್ಣಿಮೆ, ಅದು ಅಮಾವಾಸ್ಯೆ ಅಂದರೆ 15 ಜೂನಿಗೆ ಬರುತ್ತೆ. ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ. ಅಧಿಕ ಮಾಸದಲ್ಲಿ ಏನೇ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಅಧಿಕ ಪುಣ್ಯ ಲಾಭ ಅಂತ ತುಂಬ ಪ್ರವಚನಗಳನ್ನೆಲ್ಲ ನೀವು ಕೇಳ್ತಾ ಇರ್ಬೋದು. ಅಧಿಕ ಮಾಸ ರಂಗೋಲಿಗಳನ್ನು ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮಾಡಿ ಆಮೇಲೆ ದಿವಸಕ್ಕೊಂದು ದಾನ ಅಂತ, ಅದು ನಿಮಗೆ ಬೇಕಂದರೆ ಕೇಳಿ, ನಾನು ಹೇಳ್ತೀನಿ. ಅಧಿಕ ಮಾಸ ಸ್ಟಾರ್ಟ್ ಆಗಿ ಆಲ್ರೆಡಿ 10 ದಿವಸ ಆಯಿತು ತಾನೆ, 10, 11, 14ನೇ ದಿವಸ ಇವತ್ತು ಚತುರ್ದಶಿ ಅಲ್ವಾ, 14ನೇ ದಿವಸ. ನಿಮಗೆ ಗೊತ್ತಿರ್ಬೋದು ನಮಗೆ, ಯಾಕಂದರೆ ನಮ್ಮ ಊರಲ್ಲಿ ಜಾಸ್ತಿ ಅಧಿಕ ಮಾಸದ ಏನು ಮಾಡೋದಿಲ್ಲ. ನಾನು ನಿಮ್ಮ ಥರನೇ ಯೂಟ್ಯೂಬ್ ನೋಡಿಕೊಂಡೇ ನಾನು ಮಾಡುವಂಥದ್ದು. ಬೆಳಗ್ಗೆ ಉಡುಪಿಗೆ ಹೋಗಿ ಬಂದೆ, ಕೃಷ್ಣನ ದರ್ಶನ, ಇವತ್ತು ವಜ್ರಕವಚ ಅಲಂಕಾರ ನೋಡಿಕೊಂಡೆಲ್ಲ ಬಂದೆ. ಮಾಡೋರು ನಾಳೆಯಿಂದ ವಿಷ್ಣು ಪಂಚಕ ಅಂದರೆ ಮೊನ್ನೆ ಏಕಾದಶಿಗೆ ಸ್ಟಾರ್ಟ್ ಆಗಿರುತ್ತೆ. ಸಂಕಲ್ಪ ಮಾಡಿಕೊಂಡು ಮಾಡಿ, ಒಳ್ಳೆಯದಾಗತ್ತೆ. ಧನ್ಯವಾದಗಳು. ಈ ನೆಕ್ಸ್ಟ್ ರೆಸಿಪಿನೆಲ್ಲ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿದ್ರಿ ತಾನೇ, ವಿಷ್ಣು ಪಂಚಕ ವ್ರತ ಮಾಡೋರು ಮಾಡ್ಬೋದು. ಆನಂತರ ನೋಡಿ, ಮೊನ್ನೆ ಗಂಗಾ ಜಯಂತಿ ಅಂದರೆ ಭಾಗೀರಥಿ ಜಯಂತಿ ಆವತ್ತು ಉತ್ಸವ ಕೊನೆ ಆಗುತ್ತೆ. ಇನ್ನು ತುಳಸಿ ಹಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಆವತ್ತಿನ ಉತ್ಸವನೆಲ್ಲ. ಆನಂತರ ಶಯನೋತ್ಸವ, ಕೃಷ್ಣಂದು ಯೋಗ ನಿದ್ರೆಯಲ್ಲಿ ಮಲಗಿಸುವಂಥ ದಿನ ಆವತ್ತು. ನೀವು ಅದೆಲ್ಲ ನೋಡ್ಕೋತಾ ಬನ್ನಿ. ಆವತ್ತು ಭಾಗೀರಥಿ, ಮಧ್ವ ಸರೋವರ ಹತ್ತಿರ ಇರುವಂಥ ಭಾಗೀರಥಿ ಗುಡಿ ಹತ್ರ ಕೃಷ್ಣನಿಗೆ ತೊಟ್ಲು ಉತ್ಸವ ಆಗುತ್ತೆ. ಅದೆಲ್ಲ ನೋಡ್ಕೋತಾ ಬಂದ್ರಿ ತಾನೆ.
ನೋಡಿ ಇದೆ. ಆವತ್ತಿನ ಭಾಗೀರಥಿ ಅಲಂಕಾರ ಕೂಡ ಚಿತ್ರ ಕೂಡ ಹಾಕಿದ್ದೀನಿ ನಾನು. ಕೆಲವರಿಗೆ ಗೊತ್ತಿರೋದಿಲ್ಲ, ಯಾಕಂದರೆ ಇದು ಮೊನ್ನೆ ಆಗಿರುವಂಥದ್ದು. ಯಾವತ್ತು ಅಂದರೆ ಮಂಗಳವಾರದ ಅವತ್ತು ಆಗಿರುವಂಥದ್ದು. ನೋಡಿ ಭಾಗೀರಥಿ ಅಲಂಕಾರ ಇದು. ಆವತ್ತು ಉತ್ಸವ. ಇನ್ನು ಉತ್ಥಾನ ದ್ವಾದಶಿಗೆ ರಥೋತ್ಸವ ಸ್ಟಾರ್ಟ್ ಆಗೋದು ಲಕ್ಷದೀಪ ಜೊತೆಗೆ. ಆನಂತರ ಸೋದೆದು ನೋಡ್ಬೋದು ನೀವಿಲ್ಲಿ. ಸಂಸ್ಥಾನ ಪೂಜೆ, ವೇದವ್ಯಾಸ ದೇವರು, ವಾದಿರಾಜರ ಮೂಲ ವೃಂದಾವನ. ಆನಂತರ ಕೆಲವು ನಾನು ಹೇಳಿದ್ನಲ್ಲ ಆವಾಗಲೇ, ಅಳಿಸಿ ಹೋಗುವಂಥ ಅಕ್ಕಿಗಳು. ಈಗ ನಾವು ಚಿಕ್ಕದಿರ್ತ ಜಯ ಅಂತೆ, ಕರಿಯ ಜೇಬಿ ಅಂತೆ, ಕಾಯಿ ಮೆಂತೆ, ಇಂಥದ್ದೆಲ್ಲ ಅಕ್ಕಿಗಳು ಇರ್ತವೆ. ಈಗಂತೂ ಬೇರೆ ಯಾವುದೋ ಹೆಸರಿನ ಅಕ್ಕಿಗಳೆಲ್ಲ ಬರ್ತವೆ. ಇದು ಹಳೆಯ ಕಾಲದ ಅಕ್ಕಿಗಳನ್ನು ಸ್ವಲ್ಪ ಸ್ವಲ್ಪ ಕೊಟ್ಟು ನೆಕ್ಸ್ಟ್ ಪರ್ಯಾಯಕ್ಕೆ ರೆಡಿ ಆಗಲಿಕ್ಕೆ ನೋಡಿ ಸ್ವಾಮೀಜಿಗಳು ಕೊಡ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು. ನೋಡಿ ಮೊನ್ನೆ ಗುರುವಾರದ ಅವತ್ತು ಮಾಸಿಕೆ ಇತ್ತು, ದ್ವಾದಶಿ ಅವತ್ತು ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಬರೋಣ. ಫಸ್ಟ್ ನೈವೇದ್ಯಕ್ಕೆ ಇಟ್ಟಿದ್ದೀನಿ ನೋಡಿ. ಆಮೇಲೆ ಅದು ಹಾಗಲಕಾಯಿ ಮತ್ತು ನೋಡಿ ಹಾಗಲಕಾಯಿ, ಉಪ್ಪು ಮತ್ತು ಅರಿಶಿಣ ಹಾಕಿಟ್ಟಿದ್ದೀನಿ. ಹಾಗಲಕಾಯಿ ಮತ್ತು ಬಟಾಟೆ ಹಾಕಿ ಪಲ್ಯ ಮಾಡೋಣ ಅಂತ. ನೋಡಿ ಇದು ಬಟಾಟೆ ಅದನ್ನ ಕಟ್ ಮಾಡಿದ್ರೆ ನೀರಲ್ಲಿ ಹಾಕಿಡ್ಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ನೋಡಿ ಇದು ಸೌತೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು. ಸಾಂಬಾರಿಗೆ ಸ್ವಲ್ಪ ಅರಿಶಿಣ ಹಾಕಿಟ್ಟಿದ್ದೀನಿ. ಆನಂತರ ಹೆಸರು ಕಾಳು ಸಾಂಬಾರಿಗೆ ನೆನೆಸಿಟ್ಟಿದ್ದೀನಿ ನೋಡ್ಬೋದು. ನೆಕ್ಸ್ಟ್ ಏನು ಗೊತ್ತಾ, ಕಡಲೆಬೇಳೆ ಮತ್ತು ಹೆಸರು ಬೇಳೆ ಹಾಕಿ ಪಾಯಸ ಮಾಡಿದ್ದೆ, ಅದನ್ನು ನೆನೆಸಿಟ್ಟಿದ್ದೀನಿ ಎಲ್ಲನೂ. ಯಾಕಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಸುಲಭ ಆಗುತ್ತೆ, ಆಮೇಲೆ ಗ್ಯಾಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಇದು ಬರಬೇಕು, ನೆನಿಬೇಕದು. ಆನಂತರ ತೊಗರಿಬೇಳೆನೂ ನೆನೆಸಿಟ್ಟಿದ್ದೀನಿ ಸಾರಿಗೆ ಮತ್ತು ಸಾಂಬಾರಿಗೆ. ನಾನು ಪಾಯಸ ಮಾಡೋದನ್ನೆಲ್ಲ ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೀನಿ, ಸೇಮ್ ಪ್ರೊಸೀಜರ್ ಅಂತ. ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ನೋಡ್ಬೋದು ನೀವು ಇಲ್ಲಿ ಇಡ್ಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ರವೆ ಇಡ್ಲಿ ಅಂದರೆ ಗೋಧಿ ರವೆದು ಇಡ್ಲಿ. ಲೋಟೆಗೆಲ್ಲ ಎಣ್ಣೆ ಹಚ್ಚಿಟ್ಟಿದ್ದೀನಿ, ಅದನ್ನು ನೀವು ನೋಡ್ಬೋದು. ನೋಡಿ ಇದು ಮಾರನೇ ದಿವಸ ಸಾಂಬಾರು ಬೇಯಕ್ಕಿಟ್ಟಿದ್ದೀನಿ. ಫಸ್ಟಿಗೆ ಏನು ಗೊತ್ತಾ, ಎಲ್ಲದಕ್ಕೂ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು, ಕೆಂಪು ಮೆಣಸು, ಕಾಯಿ ಮೆಣಸು, ಇಂಗು ಇಷ್ಟು ಹಾಕಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಅದೇ ಬಾಣಲಿಯಲ್ಲಿ ನಾನು ಹಾಗಲಕಾಯಿ ಪಲ್ಯಕ್ಕೆ ರೆಡಿ ಮಾಡಿದೆ ನಾನು. ನೋಡ್ಬೋದು ಅಷ್ಟೊತ್ತಿಗೆ ಇಡ್ಲಿನ ಒಂದು ಬೇಯಕ್ಕಿಟ್ಬಿಡೋಣ ಅಂತ. ಬೆಳಗ್ಗೆ ನೈವೇದ್ಯ ದ್ವಾದಶಿ ಆದ ಕಾರಣ ಬೇಗ ಪೂಜೆ ಆಗಬೇಕಿತ್ತಲ್ಲ, ಇಡ್ಲಿನೆಲ್ಲ ಬೇಯಕ್ಕಿಟ್ಟಿದ್ದೆ. ನಾವು ಮಾತ್ರ ಮಧ್ಯಾಹ್ನನೇ ಊಟ ಮಾಡಿದ್ವಿ. ಬೆಳಗ್ಗೆ ಕಷ್ಟ ಆಗುತ್ತೆ ಒಂದು ಕಡೆ ತಿಥಿ ಮಾಡುವಂಥದ್ದು, ಆನಂತರ ಒಂದು ಕಡೆ ದ್ವಾದಶಿ ಪೂಜೆ ಒಟ್ಟಿಗೆ ಅಂತ ಅಂದ್ಬಿಟ್ಟು. ನೋಡಿ ಇದು ಒಗ್ಗರಣೆ ಆಯಿತು, ತೆಗೆದಿಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಆನಂತರ ಅದೇ ಬಾಣಲಿಗೆ ನೋಡಿ ನಾನು ಹಾಗಲಕಾಯಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ, ಕಹಿ ಎಲ್ಲ ಹೋಗಿಬಿಡುತ್ತೆ. ಅದು ಉಪ್ಪು ಹಾಕಿ ನೆನೆಸಿಟ್ಟು ಆ ನೀರನ್ನು ಎಸೀರಿ. ಕಹಿ ತೊಂದರೆ ಇಲ್ಲ ಅಂತಂದರೆ ನೀವು ಎಸೆಯೋದು ಬೇಡ. ಆನಂತರ ನೀಟಾಗಿ ಫ್ರೈ ಮಾಡಬೇಕು ಹಾಗಲಕಾಯಿ, 2 ನಿಮಿಷನಾದರೂ ಫ್ರೈ ಆಗಬೇಕು. ಆನಂತರ ಅದಕ್ಕೆ ಆಲೂಗಡ್ಡೆ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಒಂದು 2 ನಿಮಿಷ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟು. ಕಹಿನೂ ಹೋಗಿರುತ್ತೆ, ಆ ಕಹಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಿರುತ್ತೆ. ಈಗ ಅಧಿಕ ಮಾಸ ತಾನೆ, ಅಧಿಕ ಮಾಸದಲ್ಲಿ ತುಂಬ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ ನಾವೆಲ್ಲ. ನೀವೆಲ್ಲ ಹೇಗೆ ಆಚರಿಸ್ತಾ ಇದ್ದೀರಿ ಕಮೆಂಟ್ಸಲ್ಲಿ ಹೇಳಿ. ಈ ಅಧಿಕ ಮಾಸದಲ್ಲಿ ದಾನಗಳು, ದೇವರ ಸ್ತೋತ್ರಗಳು, ಭಾಗವತ ಕೇಳೋದು, ಭಗವದ್ಗೀತೆ ಕೇಳೋದು ಒಳ್ಳೆಯದು. ನೋಡಿ ಇದಕ್ಕೆ ಮಸಾಲೆ ನೋಡ್ಬೋದು. ಉಪ್ಪು, ಹುಳಿ ಪುಡಿ ಸ್ವಲ್ಪ, ಖಾರದ ಪುಡಿ ಒಂದು 2 ಚಮಚದಷ್ಟು, ಬೆಲ್ಲ ಸ್ವಲ್ಪ, ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನೋಡಿ ಸಾಂಬಾರು ಬೆಂದಿದೆ. ಸಾಂಬಾರು ಪುಡಿ, ಸ್ವಲ್ಪ ಇಂಗು, ಆನಂತರ ಸ್ವಲ್ಪ ಹುಳಿ ಪುಡಿ, ತೆಂಗಿನಕಾಯಿ ಹಾಕಿ ರುಬ್ಬಿಟ್ಟೆ ನೋಡ್ಬೋದು. ಫಸ್ಟಿಗೆ ನೋಡಿ ಇದು ಹಾಗಲಕಾಯಿ ಫ್ರೈ ಮಾಡಬೇಕಿದ್ರೆ ಇಲ್ಲಿ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆವಾಗ ನಾನು ತೋರಿಸಿದ್ದು ಸಾಂಬಾರದು. ನೋಡಿ ಎಲ್ಲದಕ್ಕೂ ಹೀಗೆ ಹಾಕಿ ಫ್ರೈ ಮಾಡಿ ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನ ಬೇಯಕ್ಕಿಟ್ಬಿಡಿ. ಆನಂತರ ಉಳಿದ ಮಸಾಲಾನ ಆನಂತರ ಹಾಕೋದು ನಾನು ತೋರಿಸ್ತೇನೆ. ಏನೂ ಮಸಾಲೆ ಜಾಸ್ತಿ ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಸಾಂಬಾರಿಗೆಲ್ಲ ನಾನು ತೋರಿಸಿದ್ದೀನಿ ತುಂಬ ಸಲ, ಆದ ಕಾರಣ ಜಾಸ್ತಿ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ. ಮತ್ತು ಸಾಂಬಾರು ಪುಡಿ, ಆಮೇಲೆ ತೆಂಗಿನಕಾಯಿ ಹಾಕಿ ರುಬ್ಕೊಂಡಿರೋದು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಇಂಗು ಹಾಕಿ ನಾನು ಅದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು.
ಆನಂತರ ಬೇಳೆ ಬೇಯಿಸಿಟ್ಟಿದ್ದೆ ಅದನ್ನೂ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈಗ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಒಟ್ಟಿಗೆ ಹಾಕಿ ಒಂದು ಕುದಿ ಬಂದರೆ ಬೇಳೆ ಸಾಂಬಾರು ಆಗೋಯಿತು ಸೌತೆಕಾಯಿದ್ದು. ನೋಡಿ ಇದಾಯಿತಾ. ಆನಂತರ ಪಲ್ಯದ ಕಡೆ ಬರೋಣ. ನೋಡಿ ಪಲ್ಯನೂ ಸ್ವಲ್ಪ ನೋಡಿ ಚೆಂದ ನೀರು ಬಿಟ್ಕೊಂಡಿತ್ತು, ಅದು ನೀರು ಫುಲ್ ಆವಿ ಆಗಬೇಕು. ಈಗ ಅದಕ್ಕೆ ನೋಡಿ ಸ್ವಲ್ಪ ಉಪ್ಪು ಉಳಿದ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆನಂತರ ನೋಡಿ ಸ್ವಲ್ಪ ತಂಬುಳಿ ಮಾಡೋಣ ಅಂತ, ಸ್ವಲ್ಪ ತಂಬುಳಿ ಮಾಡಲಿಕ್ಕೆ ನಾನು ತುಪ್ಪ ಮತ್ತು ಜೀರಿಗೆ ಹಾಕಿದ್ದೆ. ಕೊನೆಗೆ ನೆನಪಾಯ್ತು, ಸಾರಿಗೆ ಒಗ್ಗರಣೆ ಕೊಡಬೇಕಲ್ಲ ಅಂತ. ಜೀರಿಗೆ ಒಗ್ಗರಣೆ ಯಾವತ್ತೂ ಸಾರಿಗೆ ಒಳ್ಳೆಯದು. ಅದಕ್ಕೆ ಸಾರಿಗೆ ಮತ್ತು ಇದಕ್ಕೆ ತಂಬುಳಿಗೆ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ತಂಬುಳಿಗೆ ಇಂಗು ಬೇಡ, ಅದಕ್ಕೆ ನೋಡಿ ಆಮೇಲೆ ಏನು ಮಾಡಿದ್ದೀನಿ ನೋಡ್ಬೋದು ನೀವು. ಎಲೆ ಮುರಿಗೆ ಸೊಪ್ಪು ಅಂತ ಒಂದಿದೆ, ಅದರಿಂದ ನಾನು ತಂಬುಳಿ ಮಾಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಚಮಚೆಗೆ ಸ್ವಲ್ಪ ಇದು ಹಾಕಿ ಇಂಗು ಹಾಕ್ಕೊಂಡು ಹಾಗೆಯೇ ಮೆಲ್ಲ ಒಗ್ಗರಣೆ ಕೊಟ್ಟುಬಿಟ್ಟೆ, ನೋಡ್ಬೋದು ನೀವು. ಆನಂತರ ಅದಕ್ಕೆ ಎಲೆವರಿಗೆ ಸೊಪ್ಪು, ಎಲೆ ಮುರಿ ಸೊಪ್ಪು ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು ಇರುತ್ತಲ್ವ, ಅದನ್ನೂ ಹಾಕ್ಕೊಂಡಿದ್ದೆ. ಇದನ್ನು ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಹಾಕಿ ರುಬ್ಬಿದರೆ ತಂಬುಳಿ ಆಗೇ ಬಿಡ್ತು. ಆಮೇಲೆ ಒಗ್ಗರಣೆ ಬೇಕಂದರೆ ಮಜ್ಜಿಗೆ ಹಾಕಿ ಕಲಿಸ್ಬೇಕು, ಅದನ್ನಷ್ಟೇ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, ತೀರಾ ಬಿಸಿ ಬಿಸಿಗೆ ಮಿಕ್ಸಿಗೆ ಹಾಕಬೇಡಿ. ಆನಂತರ ತೆಂಗಿನಕಾಯಿ ಹಾಲು ತೆಗೆದಿತ್ತಲ್ಲ, ಅದನ್ನೂ ಸ್ವಲ್ಪ ಚರಟ ಇತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ. ಹುಳಿನ ಹೊಡೆಯುತ್ತೆ, ಅದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಗ್ಗರಣೆ ರುಬ್ಕೊಳ್ಬೇಕಿದ್ರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ತಂಬುಳಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಾದ ನಂತರ ನೋಡಿ ಅದೇ ಬಾಣಲಿಯಲ್ಲಿ ನಾನು ಮೆಣಸ್ಕಾಯಿಗೆ ಯಾವುದ್ರದ್ದು ಗೊತ್ತಾ, ಪೈನಾಪಲ್ ಒಂದು ತೊಗೊಂಬಂದಿದೆ. ಅರ್ಧ ಮೆಣಸ್ಕಾಯಿ ಮಾಡಿದೆ, ಅರ್ಧನ ನಾನು ಫ್ರೂಟ್ ಸಲಾಡಿಗೆ ಹಾಕಿದ್ದೀನಿ. ನೋಡಿ 2 ಚಮಚೆ ನಾವು ಆ್ಯಕ್ಚುಲಿ ಎಳ್ಳು ಹಾಕ್ಕೊಳ್ಬೇಕು ಇದಕ್ಕೆ. ಅರ್ಧ ಚಮಚೆ ಉದ್ದಿನಬೇಳೆ, ಅರ್ಧ ಚಮಚೆ ಕೊತ್ತಂಬರಿ ಬೀಜ, 1/4 ಚಮಚೆ ಕಡಲೆಬೇಳೆ, ಇಷ್ಟೆಲ್ಲ ಹಾಕಿ ಕೆಂಪು ಮೆಣಸು ಹಾಕಿ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕಿ ಅದನ್ನ ಫ್ರೈ ಮಾಡಿ. ಆನಂತರ ಅದಕ್ಕೆ ತೆಂಗಿನಕಾಯಿ, ಆಮೇಲೆ 2 ಚಮಚ ನೋಡಿ ಅದು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ 2 ಚಮಚೆಯಷ್ಟು ಎಳ್ಳು. ಎಲ್ಲದಕ್ಕಿಂತ ಜಾಸ್ತಿ ಇದಕ್ಕೆ ಎಳ್ಳು ಬೇಕು, ಅದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮೆಣಸ್ಕಾಯಿಗೆ. ಇದು ಕಡುಬಿಗೆ ನಾನು ಇಡ್ಲಿ ಮಾಡಿದ್ನಲ್ಲ ಲೋಟೆಯಲ್ಲಿ, ಅಥವಾ ಕಡುಬು, ಅದಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಇದು. ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೆ, ನೋಡ್ಬೋದು. ತೆಂಗಿನಕಾಯಿ ಜಾಸ್ತಿ ಬೇಕು ಅಂತ ಹೇಳಿಲ್ಲ, ನಾನು ಜಾಸ್ತಿ ಮಾಡಿಲ್ಲ, ಅರ್ಧ ಪೈನಾಪಲ್ ಅದು ಮಾತ್ರ ಮಾಡಿರುವಂಥದ್ದು. ಇದು ಏನು ಗೊತ್ತಾ, ಜಾಸ್ತಿ ತಿನ್ನೋಕ್ಕಾಗಲ್ಲ ಈ ಮೆಣಸ್ಕಾಯನ್ನು. 1-1.5 ಸೌಂಡ್ ಇದ್ದರೆ ಫುಲ್ಲು ಊಟ ಮಾಡಿ ನಾವು ಹೇಳ್ಬೋದು. ನೋಡಿ ಎಳ್ಳೂ ಹಾಕ್ಕೊಂಡಿದ್ದೀನಿ 2 ಚಮಚೆಯಷ್ಟು, ನೋಡ್ಬೋದು. ಹುರಿದ ಎಳ್ಳು ಹಾಕ್ಕೊಂಡ ಕಾರಣ ನಾವು ಅದನ್ನ ಫ್ರೈ ಮಾಡಿಲ್ಲ. ನೀವು ಹುರಿದ ಎಳ್ಳು ಇರದಿದ್ದರೆ ಹುರಿದು, ಎಣ್ಣೆ ಹಾಕದೆ ಹುರಿದು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅರ್ಧ ಪೈನಾಪಲ್ ಹಾಕಿ ಅದಕ್ಕೆ ನೀರು ಹಾಕಿ ಉಪ್ಪು ಅರಿಶಿಣ ಹಾಕಿ ಬೇಯಕ್ಕಿಟ್ಟಿದ್ದೀನಿ, ನೋಡ್ಬೋದು. ತುಂಬಾ ಅದ್ಭುತ ಕಾಂಬಿನೇಷನ್ ಆಯಿತಾ ಇದು. ಇದಕ್ಕೂ ಬೇಕಾದ್ರೆ ನೀವು ಹಾಗಲಕಾಯಿ ಹಾಕೋಬೋದು. ನೋಡಿ ಇದು ಅರಿಶಿಣ ಹಾಕಿ ಬೇಯಕ್ಕಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಭಾಳ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವಿದನ್ನ. ತುಂಬ ಕಡೆ ಇದು ನೀರು ದೋಸೆಗಾಗಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ. ನೋಡಿ ಈಗ ನೋಡಿ ನಾನು ಅದಕ್ಕೆ ಮಸಾಲೆ ಬೇಕು ಥರ ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಮತ್ತು ಇನ್ನೇನು ಹುಳಿ ಎಲ್ಲ ಏನು ಬೇಡ. ಪೈನಾಪಲ್ ಸಿಹಿ ಹುಳಿ ಸ್ವಲ್ಪ ಇರುತ್ತೆ, ಅದು ಆದ ಕಾರಣ ಇಷ್ಟೇ ಸಾಕು ಅದಕ್ಕೆ. ಆಮೇಲೆ ಹುರಿದ ಮಸಾಲೆನ ರುಬ್ಬಿಬಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು. ನೀಟಾಗಿ ಸಣ್ಣ ಆಗಲಿ, ಅದು ದಪ್ಪ ತರಿ ಇರೋದು ಬೇಡ, ಅಷ್ಟೇ. ನೋಡಿ ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ಳೋದು ಬೇಗ ಬೇಯುತ್ತೆ. ಪೈನಾಪಲ್ 2-3 ನಿಮಿಷದಲ್ಲಿ ಬೆಂದು ಬಿಡುತ್ತೆ ಅದು. ಆಮೇಲೆ ಮಸಾಲೆನೇ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ. ಒಂದು ಕುದಿ ಬಂದರೆ ಆಗೇ ಬಿಡ್ತು ನಮ್ಮದು ಮೆಣಸ್ಕಾಯಿ. ಆ ಕಡೆ ನೋಡಿ ತಂಬುಳಿನೂ ರುಬ್ಬಿಟ್ಕೊಂಡಿದ್ದೆ, ಅದಕ್ಕೆ ನೋಡಿ ಸ್ವಲ್ಪ ಒಗ್ಗರಣೆ, ಆನಂತರ ಮಜ್ಜಿಗೆ ಹಾಕ್ಕೊಂಡ್ರೆ ಆಗಿಬಿಡ್ತು. ತುಂಬ ಸಲ ತೋರಿಸಿದ ಕಾರಣ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ.
ಏನೆಲ್ಲ ಮಾಡಿದ್ದೀನಿ. ಈಗ ನಿಮಗೆ ಪಾಯಸ, ಸಾರು ಇದನ್ನು ನಾನು ಮಾಡೋದು ತೋರಿಸ್ತೇ ಇಲ್ಲ ಆ್ಯಕ್ಚುಲಿ. ನೋಡಿ ಅಷ್ಟೊತ್ತಿಗೆ ತಂಬುಳಿ ರೆಡಿ ಆಯಿತು, ಈ ಕಡೆ ಮೆಣಸ್ಕಾಯಿ ಕೂಡ ರೆಡಿ ಆಯಿತು, ನೀವು ನೋಡ್ಬೋದು. ಇದು ಆಗೇ ಬಿಡ್ತು. ನೋಡಿ ಈಗ ಹಪ್ಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಡೀಟೇಲಾಗಿ ತೋರಿಸಿಲ್ಲ. ಬಾಳೆಹಣ್ಣು, ಸ್ವಲ್ಪ ಚಿಟಿಕೆ ಉಪ್ಪು, ಬೇಕಾದಷ್ಟು ಬೆಲ್ಲ ಹಾಕಿ ಅದನ್ನ ರುಬ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ತುರಿ, ನೋಡಿ ಅದನ್ನ ತೆಂಗಿನಕಾಯಿ ಇಡೀ ಎದ್ದು ಬಿಡ್ತು ನನಗೆ, ಅದಕ್ಕೆ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ನೀವು ನೋಡ್ಬೋದು. ಅದನ್ನ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಜಾಸ್ತಿ ಸಿಹಿ ಬೇಡ, ಬಾಳೆಹಣ್ಣು ಸಿಹಿ ಇರೋ ಕಾರಣ ಎಲ್ಲನೂ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು ಕಲಸಿ ಎಣ್ಣೆಯಲ್ಲಿ ಅಪ್ಪ ಥರ ಕರೆದ್ರೆ ಆಗೇ ಬಿಡ್ತು. ಸ್ವಲ್ಪ ಎಳ್ಳು, ಹುರಿದ ಎಳ್ಳು ಹಾಕ್ಕೊಂಡು, ನಾನು ಎಳ್ಳನ್ನು ಹುರಿದಿಟ್ಕೊಂಡಿರ್ತೀನಿ, ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಈ ಕಡೆ ಫ್ರೂಟ್ಸ್ ಸಾಲಡ್ಗೆ ನೋಡಿ ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ನೋಡಿ ಮಾವಿನ ಹಣ್ಣು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು, ಮಾವಿನ ಹಣ್ಣು, ಪೈನ್ಯಾಪಲು, ಹಸಿ ದ್ರಾಕ್ಷಿ, ಆಮೇಲೆ ಡ್ರೈ ಫ್ರೂಟ್ಸನ್ನು ನೀರಲ್ಲಿ ತೊಳೆದು ಹಾಕ್ತಾಯಿದ್ದೀನಿ. ಇಷ್ಟೇ, ಮತ್ತಿನ್ನೇನಿಲ್ಲ. ಆಮೇಲೆ ಕ್ರೀಮ್ ರೆಡಿ ಮಾಡಿರ್ತೀನಿ ನಾನು ಯಾವತ್ತು. ಏನು ಗೊತ್ತಾ, ನಾನು ಪದೇ ಪದೇ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಒಂದು ಅರ್ಧ ಲೀಟ್ರ್ ಹಾಲಿಗೆ 2 ಚಮಚ ಕಾರ್ನ್ ಫ್ಲೋರು, ಒಂದು 2 ರಿಂದ 3 ಚಮಚ ಹಾಲಿನ ಪುಡಿ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಒಟ್ಟಿಗೆ ಕುದಿಸಿಡಬೇಕು. ಆಮೇಲೆ ಅದನ್ನ ಫ್ರೀಸ್ ಮಾಡಿದರೆ ಕ್ರೀಮ್ ರೆಡಿ ಆಗುತ್ತೆ. ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನ ಹಾಕೋಬೋದು. ಏಲಕ್ಕಿ ಆದರೂ ಏಲಕ್ಕಿ, ಆನಂತರ ವೆನಿಲಾ ಎಸೆನ್ಸ, ಪೈನಾಪಲ್ ಎಸೆನ್ಸ ಯಾವುದು ಬೇಕಾದರೂ ಹಾಕೋಬೋದು. ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೆ ನೋಡಿ. ಆನಂತರ ಕರ್ಬೂಜನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ. ಒಂದು ಬೇಸಿಗೆಗೆ ನಮಗೆ ಪಾಯಸ, ಸಾರು, ಸಾಂಬಾರು ತಿನ್ನೋದಕ್ಕಿಂತ ಈ ಸಲ ಫ್ರೂಟ್ ಸಲಾಡ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಮಳೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಬಂದಿತ್ತು ನಿನ್ನೆ, ಬಟ್ ಹಗಲು ಮಳೆನೇ ಇಲ್ಲ. ಮತ್ತೊಂದು, ನಾಳೆ ವಿಷ್ಣು ಪಂಚಕ ಮಾಡುವವರು ಏಕಾದಶಿ ಆದರೆ ನಾಳೆ ಹುಣ್ಣಿಮೆ ಏಕಾದಶಿ, ಇದು ಹುಣ್ಣಿಮೆ ಉಪವಾಸನ ಮರಿಬೇಡಿ, ತುಂಬಾ ಫಲ ಕೊಡುವಂಥದ್ದು. ನೋಡಿ ಅಷ್ಟೊತ್ತಿಗೆ ಇದನ್ನು ರೆಡಿ ಆಗಿಬಿಡ್ತು, ನೀವು ನೋಡ್ಬೋದಲ್ಲಿ. ನಾನು ಸ್ಪೂನಲ್ಲಿ ಅದನ್ನ ಸ್ಕೂಪ್ ಥರ ತೆಕ್ಕೊಂಬಿಟ್ಟೆ. ತುಂಬ ಸುಲಭವಾಗಿ ಬರುತ್ತೆ ಅದು. ಏನು ಗೊತ್ತಾ, ತುಂಬ ಎಲ್ಲನೂ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಆನಂತರ ಕ್ರೀಮ್ ಮಾಡಿಟ್ಟಿರ್ತೀವಲ್ವ, ತುಂಬ ಹೆವಿ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಈ ಸೆಕೆಗೆ ಅಷ್ಟು ಕರಗಲ್ಲ ಅಂತಂದ್ಬಿಟ್ಟು ಅದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗೆದು ಕೂಡಲೇ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಇದನ್ನು ಬೇಗ ಹಾಳಾಗಿಬಿಡತ್ತೆ ಇದು. ನೋಡಿ, ಇದು ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸ್ ಮಾಡಿ ತೊಳೆದು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೆನೆಸಿಟ್ಟು ಹಾಕ್ಕೊಂಡ್ರೆ ಒಳ್ಳೇದು. ನನಗೆ ನೆನೆಸಿಡೋಕ್ಕೆ ಮರ್ತೋಗಿತ್ತೆ ಆ್ಯಕ್ಚುಲಿ. ನೋಡಿ ಈ ಥರ ಮಾಡಿ ಹಾಕ್ಕೊಂಡ್ರೆ ಸರಿ. ಅದಕ್ಕೆ ಅದೇ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಕರಗಿಲ್ಲ ಅಂತ ಇದು ಮಾಡೋದು ಬೇಡ. ಈಗ ನಾನೊಂದು 10 ಗಂಟೆಗೆ ಮಾಡಿ ಇಡ್ತು ಅಂತ ತಿಳ್ಕೊಳ್ಳಿ, 12 ಗಂಟೆಗೆ ನೀಟಾಗಿ ಅದು ಕರಗಿರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಕರಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ನಿಮಗೆ ಬೇಕಂದರೆ ಒಂದು 2 ರಿಂದ 3 ಚಮಚೆಯಷ್ಟು ಜೇನುತುಪ್ಪನೂ ಹಾಕ್ಕೊಳ್ಬೋದು. ಸಕ್ಕರೆ ಕಡಿಮೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಒಂದು ಅರ್ಧ ಲೋಟೆಯಷ್ಟು ಸಕ್ಕರೆನ ಹಾಕೋಬೋದು. ನಿಮಗೆ ಅದು ಮಾವಿನ ಹಣ್ಣು, ಆಮೇಲೆ ಪೈನಾಪಲು, ಎಷ್ಟು ಹುಳಿ ಹಣ್ಣುಗಳನ್ನು ಹಾಕಿದರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ತೆಗೆದಿಟ್ಬಿಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಮುಚ್ಚಿಟ್ಟೆ ನಾನು. ನೋಡಿ ಈ ಥರ ಫ್ರೂಟ್ ಸಲಾಡ್ ಆಗೇ ಬಿಡ್ತು. ಹೋಮ್ ಮೇಡ್ ಹೇಗಾಯಿತು ಅಂತ ಹೇಳಿ ಈ ರೆಸಿಪಿನ ನೀವು ಬೇಕಾದ್ರೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ. ಇದು
ಕ್ರೀಮ್ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಅಪ್ಪ ಮಾಡಲಿಕ್ಕೆ ಬಂದೆ, ನಾನು ಡೀಟೇಲಾಗಿ ತೋರಿಸಿಲ್ಲ. ಬ್ರೌನ್ ಕಲರ್ ಬರೋ ತನಕ ಆಗಿ ಫ್ರೈ ಮಾಡಿ ಕರ್ದು ತೆಗೆದಿಟ್ಕೊಳ್ಳಿ. ಅಪ್ಪ ಕರೆದ ನಂತರ ನೋಡಿ ಅದೇ ಬಾಣಲೆಯಲ್ಲಿ ನೀವು ನೋಡಿರ್ಬೋದು, ನಾನು ಮೊನ್ನೆ ಸಲ ವಿಡಿಯೋದಲ್ಲಿ ತೋರಿಸಿದ್ದೆ ಅಪೂಪ ಹೇಗೆ ಮಾಡೋದು ನೋಡಿ. ಅಪೂಪದ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಅಂಟಾಗಿ ಬಂದಿದೆ ನೋಡ್ಬೋದು. ಈ ವಿಡಿಯೋ ನಾನು ಡೀಟೇಲ್ ಆಗಿತ್ತು, ಆ ಶೈನಿಂಗ್ ಬರಬೇಕು, ತುಂಬಾ ಚೆನ್ನಾಗಾಗಿತ್ತು. ಆ ಗೂಡಾಗಿ ಅಂತ ಹೇಳಿದ್ರೆ ಅಷ್ಟು ಛಿದ್ರ ಅಂತ ಹೇಳ್ತಾರೆ. ಮಾಡಿದ್ದೀನಿ ನೋಡ್ಬೋದು. ನಾನು ಇನ್ನೊಂದು ಸಲ ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ. ಇನ್ನೂ ಹಿಟ್ಟು ಇದೆ ಅದರದ್ದು, ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ. ಅಪೂಪ ದಾನ ಮಾಡಿಲ್ಲ, ನಾನು ಇನ್ನು ಮಾಡಬೇಕಷ್ಟೇ. ಚಿಕ್ಕ ಒಂದು ಗೋಧಿ ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ಳಿ ಸಾಕು, ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ಈಗ ಏನು ಗೊತ್ತಾ, ಒಂದು ವಾರದ ಮೇಲೆ ಆಯಿತು ನಾನು ಅದನ್ನ ಮಾಡಿಟ್ಟು. ಹಿಟ್ಟು ಏನೂ ಆಗಿಲ್ಲ. ಏನು ಗೊತ್ತಾ, ನೀರಿನ ಇರುವ ಕೈಯಲ್ಲಿ ಮುಟ್ಟಬಾರ್ದು ನಾವು. ನೋಡಿ ಇದಕ್ಕೇನು ಗೊತ್ತಾ, ಸ್ವಲ್ಪ ಮೇಲಿಂದ ಗಸಗಸೆ ಹಾಕಿಬಿಟ್ಟು ನೋಡಿ, ಚಿಕ್ಕದಾಗಿ ತಟ್ಟಿ ಗಸಗಸೆ ಹಾಕಿಬಿಟ್ಟು, ನಾನು ಜಾಸ್ತಿ ಗಸಗಸೆ ಹಾಕ್ಲಿಕ್ಕೆ ಹೋಗಲಿ, ಎಲ್ಲ ಎಣ್ಣೆಗೆ ಬಿಟ್ಕೊಂಡ್ರೆ ಎಣ್ಣೆಲ್ಲ ಕಪ್ಪು ಆಗಿಬಿಡತ್ತೆ ಅಂದ್ಬಿಟ್ಟು ನೋಡಿ ಈ ಥರ ನೋಡಿ ಒಂದೊಂದೇ. ಅದೇನು ಗೊತ್ತಾ, ತಳದಿಂದ ಮೇಲೆ ಬರಬೇಕಿದ್ರೆ ನಾವು ಇನ್ನೊಂದು ಹಾಕ್ಬಿಡ್ಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು, ಬೇಗ ಕರತತೆ. ಇದಿಲ್ಲಾಂದರೆ ಟೇಸ್ಟಿ ಮಾತ್ರ ಭಾಳ ಚೆನ್ನಾಗಿ ಬಂದಿತ್ತು. ನಾನು ಇದು ತೆಂಗಿನಕಾಯಿ ಎಣ್ಣೆಯಲ್ಲಿ ಕರೆದಿದ್ದೆ ಆ್ಯಕ್ಚುಲಿ. ನೋಡಿ ಇದು 2ನೇ ರೌಂಡು, ನೀವು ನೋಡ್ಬೋದು. ಒಂದು ಕರೆದು ಮೇಲೆ ಬಂದಾಗ ನಾವು ಹಾಕ್ಕೊಳ್ಬೇಕು. ಫಸ್ಟ್ ಒಂದು 2 ಟ್ರಿಪ್ಪು ಹಾಳಾಗುತ್ತೆ, ನಾನು ಇಲ್ಲ ಅಂತ 2 ಟ್ರಿಪ್ಪಲ್ಲ, ಒಂದು 2-3 ಹಾಳಾಗುತ್ತೆ. ಆನಂತರ ಕರೆಕ್ಟಾಗಿ ಬರ್ತಾ ಹೋಗ್ತದೆ. ದೋಸೆನೇ ಆಗಲಿ ಏನೇ ಆಗಲಿ ಫಸ್ಟ್ ಒಂದು ರೌಂಡು ಅಷ್ಟು ನೀಟಾಗಿ ಬರೋದೇ ಇಲ್ಲ. ನೋಡಿ ಒಂದು ಮೇಲೆ ಬಂದ ನಂತರ ಇನ್ನೊಂದು ಹಾಕಿದ್ರೆ ನೀಟಾಗಿ ಕರಿಬೋದು ನಾವು ಅದನ್ನ. ಅಪೂಪ ಈ ಅಧಿಕ ಮಾಸದಲ್ಲಿ ತುಂಬ ವಿಶೇಷ ಅಂತ ಹೇಳ್ತಾರೆ. ಮಾಡಿ ನೋಡಿ, ಅಪೂಪ ದಾನನೂ ಮಾಡಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ತುಂಬ ಎಲ್ಲ ಕ್ರಮಗಳನ್ನೆಲ್ಲ ಹೇಳ್ತಾರೆ. ನಮ್ಮ ಉಡುಪಿಯಲ್ಲಿ ಅಷ್ಟು ಇದು ಪಾಪ್ಯುಲರ್ ಅಲ್ಲ. ಘಟ್ಟದ ಮೇಲೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಅಪೂಪಗಳನ್ನೆಲ್ಲ. ಕೆಲವರು ನವರಾತ್ರಿಗೂ ಮಾಡ್ತಾರಂತೆ, ನೋಡ್ಬೋದು. ನೀಟಾಗಿ ಕರ್ತಿದ್ರೆ ಒಳಗಿನ ಚೆನ್ನಾಗಿ ಬೇಯುತ್ತೆ. ಅದು ತುಂಬ ಹೊಂದ್ಕೊಂಡಿರುತ್ತೆ. ನಾವು ಅದನ್ನ ಮಿಕ್ಸ್ ಮಾಡಿ, ಬೆಲ್ಲ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಎಷ್ಟು ದಿವಸ ಇಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಅದು ಛಿದ್ರ ಬರಬೇಕು ಅಂತ ಹೇಳ್ತಾರೆ ನೋಡುವ. ಹಾಗೆ ನಾನೊಂದು 10-20 ಮಾಡಿದೆ, ಎಲ್ಲನೂ ಖಾಲಿಯಾಗಿಬಿಡ್ತು ಆವತ್ತೇ. ಒಂದು ಮಾರನೇ ದಿವಸಕ್ಕೆ ಉಳ್ಕೊಂಡಿತ್ತಷ್ಟೇ. ಯಾರೆಲ್ಲ ಅಪೂಪ ಮಾಡಿದ್ರಿ, ಯಾರೆಲ್ಲ ಅಪೂಪ ದಾನ ಮಾಡಿದ್ರಿ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಆಗಿದ್ದನ್ನು ಮಗಿಚಿ ಹಾಕ್ತಾಯಿದ್ವಿ. ತುಂಬಾ ಅದ್ಭುತವಾಗಿ ಎಷ್ಟು ತೆಳ್ಳಗೆ ಬಿಡಿಸಿದ್ರಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಉಬ್ಬಿ ಎಲ್ಲ ಬಂದಿದೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಅದು ನಾವು ಬಾಣಲಿನ ತೆಗೆದಾಗ ಅಷ್ಟು ಸ್ವಲ್ಪ ಸ್ಮೂತ್ ಇರುತ್ತೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟಾಗ ತುಂಬ ಕ್ರಿಸ್ಪಾಗಿ ಬರುತ್ತೆ. ಅದು ಕ್ರಿಸ್ಪ್ ಅಂದರೆ ತುಂಬ ಇದೇನು ಹೇಳ್ತೀರಾ ನೀವು, ಹಲ್ಲು ನೋವಾಗೋಂಗೆ ಇರೋದಿಲ್ಲ, ತುಂಬ ಉದುರಾಗಿ ಚೆಂದ ಬರುತ್ತೆ. ಅದು ನಿಮಗೆ ಹೇಗೆ ಹೇಳಲಿಕ್ಕೆ ನನಗೆ ಅರ್ಥ ಆಗ್ತಾಯಿಲ್ಲ. ಒಂದು ಸಲ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ ಈ ಅಪೂಪಗಳೆಲ್ಲ. ಎಷ್ಟು ಸಿಮ್ಮಲ್ಲಿ ಎಷ್ಟು ಹೊತ್ತು ಇಟ್ಟು ಕಾಯಿಸಿದೆ ಅಂತಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಜಾರೆಗಳನ್ನು ಹಿಡ್ಕೊಂಡು ನೀಟಾಗಿ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿದರೆ ನೀಟಾಗಿ ಎಣ್ಣೆ ಹೋಗುತ್ತೆ. ಇಲ್ಲಾಂದರೆ ಎಣ್ಣೆ ಸೋರಕ್ಕೆ ಬಿಟ್ಟು, ಸ್ವಲ್ಪ ಎಣ್ಣೆ ಇರುತ್ತೆ ಅದರ ಒಳಗೆ, ಬಟ್ ಇಳಿದು ಹೋಗುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಈಗ ನೋಡಿ ಉದ್ದಿನ ವಡೆಗೆ ನಾನು ತುಂಬ ಸಲ ತೋರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಜೀರಿಗೆ, ಇಂಗು ಇದೆಲ್ಲ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪುಡಿ ಮಾಡ್ಕೊಳ್ಳಿ.
ಆನಂತರ ಇದರಲ್ಲೇ ನಾನು ಸ್ವಲ್ಪ ತೆಗೆದು ನಾನು ನೀರು ಮಜ್ಜಿಗೆಗೂ ಹಾಕಿದ್ದೀನಿ. ಎಲ್ಲನೂ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ, ತುಂಬ ಲೆಂತಿಯಾಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು. ಈಗಲೇ 30 ಮಿನಿಟ್ಸ್ದು ವಿಡಿಯೋ ಆಗಿಬಿಟ್ಟಿದೆ. ಅದಕ್ಕೆ ನೋಡಿ ಉಪ್ಪು ಗಿಪ್ಪು ಎಲ್ಲ ಹಾಕ್ಕೊಂಡು ಆನಂತರ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ನೀವು ನೋಡ್ಬೋದು. ನೋಡಿ ಇದು ಆಗಿಬಿಡ್ತು. ಇನ್ನು ಉದ್ದಿನ ಬೇಳೆನ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಳ್ಬೇಕು. ಉದ್ದಿನ ಬೇಳೆ ಹಾಕ್ಕೊಂಡು ಅದಕ್ಕೆ ಒಂದು 2 ಐಸ್ ಕ್ಯೂಬನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಆವಾಗ ನಿಮಗೆ ಹಿಟ್ಟು ಅಲ್ಲೇ ಬೆಂದಾಗೆ ಆಗೋದಿಲ್ಲ, ತುಂಬ ಚೆನ್ನಾಗಿ ಅದು ಏನು ಹೇಳ್ತಾರೆ ಒದಗಿ ಬರುತ್ತೆ. ನಾವು ಒದಗುವುದು ಅಂತ ಹೇಳ್ತೀವಿ ನಾವು ತುಳುವಲ್ಲಿ. ನೋಡಿ ಇಲ್ಲಾಂದರೆ ಬೀಟ್ ಮಾಡಬೇಕು. ನೋಡಿ ಈ ಥರ ಬೀಟ್ ಮಾಡಿದ್ದು ನಡೆಯುತ್ತೆ. ಒಂದು 2 ರಿಂದ 3 ನಿಮಿಷನಾದರೂ ಬೀಟ್ ಮಾಡಬೇಕು. ಆ ಹಿಟ್ಟನ್ನು ತೆಗೆದು ಸ್ವಲ್ಪ ನೀರಲ್ಲಿ ಹಾಕಿದಾಗ ಅದು ತೇಲಬೇಕು, ಅಷ್ಟು ನಾವು ಬೀಟ್ ಮಾಡಬೇಕು. ಬೀಟರ್ ಇದ್ದರೂ ಒಳ್ಳೇದು. ನಾನು ಲಾಸ್ಟ್ ಟೈಮಲ್ಲೇ ಬೀಟರಲ್ಲೇ ಮಾಡಿದೆ, ಈ ಸಲ ನನಗೆ ಉದಾಸೀನ ಆಯಿತು, ಕೈಯಲ್ಲೇ ಮಾಡಿದೆ ಆ್ಯಕ್ಚುಲಿ. ನೋಡಿ ಅದಕ್ಕೆ ನೋಡಿ ಆ ಖಾರ ರುಬ್ಬಿಟ್ಟಿದ್ದಲ್ಲ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಆನಂತರ ಒಂದೊಂದನೇ ಎಣ್ಣೆಯಲ್ಲಿ ಬಿಟ್ಟು ನಾನು ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಅದಕ್ಕೆ ಸ್ವಲ್ಪ ಬೇಕಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾನು ಮೊಸರು ವಡೆ ಕೂಡ ಮಾಡಿದ್ದೆ, ಅದನ್ನು ತೋರಿಸ್ತೀನಿ ನಿಮಗೆ. ಮೊಸರು ವಡೆಗೆ ಆ್ಯಕ್ಚುಲಿ ಈ ಅಕ್ಕಿ ಹಿಟ್ಟು ಹಾಕಬೇಕಾಗಿಲ್ಲ. ನನಗೆ ಏನು ಗೊತ್ತಾ, ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಆಗ್ತದೆ, 3 ಬಗೆ ಎಣ್ಣೆಲೆ ಕಾಯಿಸೋದಂದರೆ ಅದಕ್ಕೆ ಸ್ವಲ್ಪ ಮರೆತು ಬಿಟ್ಟು ಮುಂಚೆನೇ ಹಾಕೊಂಡ್ಬಿಟ್ಟೆ. ಆದರೂ ಮೊಸರು ವಡೆ ಚೆನ್ನಾಗೇ ಬಂದಿತ್ತು. ನೋಡಿ ಈಗ ಒಂದೊಂದೇ ವಡೆನ ಬಿಡ್ತಾ ಬನ್ನಿ. ಅದು ಆಗ್ತಿದ್ದಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಹಾಕಿ ತೆಗೆದಿಟ್ಕೊಳ್ಳಿ. ಈ ಕರಿದ ವಡೆಗಳನ್ನು ಆ ನೀರಲ್ಲಿ ಅದ್ದಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆನಂತರ ಮೊಸರಲ್ಲಿ ಹಾಕಬೇಕು. ಮೊಸರನ್ನು ಸ್ವಲ್ಪ ನೋಡಿ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬೀಟ್ ಮಾಡಿಟ್ಕೊಂಡು ಅದಕ್ಕೆ ಖಾರನೂ ಹಾಕಿ ಸ್ವಲ್ಪ ಬೀಟ್ ಮಾಡಿಕೊಂಡು ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಆ್ಯಕ್ಚುಲಿ ಸಾಂಬಾರಿಗೆ ಉಪ್ಪು ಹಾಕೋದನ್ನೇ ಮರ್ತು ಬಿಟ್ಟಿದ್ದೆ ನಾನು. ಆಮೇಲೆ ಅಡುಗೆ ಆದ ನಂತರ ಗೊತ್ತಾಯಿತು ನನಗೆ ಊಟ ಮಾಡಿದಾಗ. ನೋಡಿ ಈಗ ಇದು ಕರೆದಿದ್ದುಂಟು ನೋಡಿ, ಆ ಪಕ್ಕದಲ್ಲಿ ಕಾಯಿಸ್ತಾನೂ ಇದ್ದೀನಿ. ಅದಕ್ಕೆ ಸ್ವಲ್ಪ ಗಡಿಬಿಡಿ ಆಗ್ತಿತ್ತು ನನಗೆ. ಎಲ್ಲನೂ ಅದಕ್ಕೆ ಒಂದು ಸಲ ಕರೆದಿದ್ದನ್ನು ಅದಕ್ಕೆ ಹಾಕಿ ಸ್ವಲ್ಪ ಹಿಂಡಿ ತೆಗೆದು ಮೊಸರಿಗೆ ಹಾಕಿದರೆ ಆನಂತರ ನಿಮಗೆ ಬೇಕಾದರೆ ಬೂಂದಿ ಕಾಳನ್ನು ಕೂಡ ಮಾಡ್ಕೋಬೋದು. ನಾನು ಅದನ್ನ ಮಾಡಲಿಕ್ಕೆಲ್ಲ ಹೋಗಲಿಲ್ಲ. ಅದರ ಮೇಲೆ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇದು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು, ಜಾಸ್ತಿ ಬಿಸಿ ಹಾಕಿದರೆ ಒಂದು 2-3 ನಿಮಿಷದಲ್ಲಿ ಆಗಿಬಿಡುತ್ತೆ ಇದು. ನೋಡಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಮೊಸರು ವಡೆಗೆ ನೋಡಿ ಹಾಗೇ ಬಿಡುತ್ತೆ ಅದು. ಹಾಗೇ ಬಿಡ್ತು. ಎಲ್ಲನೂ ರೆಸಿಪಿ ರೆಡಿ ಆಯಿತು ನೋಡಿ. ಅಪೂಪ, ಅಪ್ಪ, ವಡೆ, ಸಾರು, ಪಲ್ಯ, ಕಡುಬು, ಮೆಣಸ್ಕಾಯಿ, ಸಾಂಬಾರು, ಸಾಂಬಾರದು ಪಾಯಸ. ಈಗ ಮೆಣಸ್ಕಾಯಿ ಬರ್ತುಂಟು ನೋಡಿ. ಹೇಗಾಯಿತು ಹೇಳಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ಸ್ ಮಾಡಿ. ನಮ್ಮ ಅಡುಗೆ ಎಲ್ಲ ಹೇಗೆ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ ಆಯಿತಾ. ನೋಡಿ ಎಲ್ಲನೂ ಇಲ್ಲಿ ನಾನು ಸರ್ವ್ ಮಾಡ್ಕೊಂಡು ನಾವು ಊಟ ಮಾಡುವಾಗ ಇಟ್ಕೊಂಡಿದ್ದೀನಿ. ಮಸಾಲೆ ಮಜ್ಜಿಗೆನೂ ನೋಡ್ಬೋದು, ತಂಬುಳಿನೂ ನೋಡ್ಬೋದು ನೀವಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.